ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ 28 ವರ್ಷಗಳ ದೀರ್ಘಕಾಲದ ಕಾನೂನು ಹೋರಾಟಕ್ಕೆ ಇಂದು ಸಿಕ್ಕ ತೀರ್ಪಿನ ಕುರಿತಾಗಿ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿ ಯಡಿಯೂರಪ್ಪ, ನ್ಯಾಯಾಲಯದ ತೀರ್ಪಿನಿಂದ ಸತ್ಯಕ್ಕೆ ಜಯ ಸಿಕ್ಕಂತಾಗಿದೆ. ಈ ಹೋರಾಟದಲ್ಲಿ ನಾನು ಕೂಡ ಪ್ರತ್ಯಕ್ಷವಾಗಿ ಭಾಗಿಯಾಗಿದ್ದೆ. ಬಹಳ ಜನ ತೀರ್ಪಿಗಾಗಿ ಕಾಯ್ತಾ ಇದ್ರು. ಈ ತೀರ್ಪಿನಿಂದ ಬಹಳ ಸಂತೋಷ ಆಗಿದೆ ಎಂದರು. ಬಾಬ್ರಿ ಮಸೀದಿಗೆ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಲಕ್ನೋ ಸಿಬಿಐ ನ್ಯಾಯಾಲಯ ಐತಿಹಾಸಿಕ ತೀರ್ಪು ನೀಡಿದೆ. ಬಿಜೆಪಿ ನಾಯಕರಾದಂಥ ಎಲ್.ಕೆ. ಆಡ್ವಾಣಿಜಿ, ಮುರಳಿ ಮನೋಹರ್ ಜೋಶಿಜಿ, ಉಮಾ ಭಾರತಿ ಸೇರಿದಂತೆ 32 ನಾಯಕರನ್ನ ನಿರ್ದೋಷಿ ಅಂತೇಳಿ ನ್ಯಾಯಾಲಯ ತೀರ್ಪು ನೀಡಿದೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯವಲ್ಲವೆಂದು ನ್ಯಾಯಾಲಯ ಹೇಳಿದ್ದು ಸತ್ಯಕ್ಕೆ ಜಯ ದೊರೆತಂತಾಗಿದೆ. ಈ ಹೋರಾಟದಲ್ಲಿ ನಾನು ಕೂಡ ಪ್ರತ್ಯಕ್ಷ ಭಾಗಿಯಾಗಿದ್ದೆ. ವೈಯಕ್ತಿಕವಾಗಿ ನನಗೂ ಸಹ ಬಹಳ ಸಂತೋಷ ಆಗಿದೆ. ಈ ತೀರ್ಪಿನಿಂದ ಬಹಳ ಜನ ಏನು ತೀರ್ಪಾಗುವುದು ಎಂದು ಕಾತುರದಿಂದ ಕಾಯ್ತಾ ಇದ್ರು. ಹೋರಾಟಗಾರರಿಗೆ ಯಾವತ್ತೂ ಸಹ ಯಶಸ್ಸು ಸಿದ್ಧ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಬಹುಶಃ ಆ ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರ ಐತಿಹಾಸಿಕ ಒಂದು ಭಾಷಣ ಯಾರೂ ಮರೆಯಕ್ಕೆ ಸಾಧ್ಯ ಇಲ್ಲ. ಅಂಥ ಮಹಾನ್ ವ್ಯಕ್ತಿಯ ಹೋರಾಟದ ಪರಿಣಾಮವಾಗಿ ಇವತ್ತು ಐತಿಹಾಸಿಕ ತೀರ್ಪು ಬಂದಿದೆ.